ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ, ಸ್ವಾದಿಷ್ಟ ಭರಿತವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ನಮ್ರತಾ ಮಹೇಶ್ ಅವರು. ಯಾವ ರುಚಿಕರವಾದಂಥ ಅಡುಗೆಗಳು ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ ಅಂತ ನಾನು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ನೂ ಹೆಚ್ಚು ಕಾಯುವಂಥ ಅವಶ್ಯಕತೆ ಇಲ್ಲ. ನಮ್ಮ ಅತಿಥಿಯನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮ್ರತಾ ಅವರೇ, ಇವತ್ತು ನಮಗೆ ಯಾವ ರುಚಿಕರವಾದಂಥ ಅಡುಗೆಗಳು ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ? ನಾನೊಂದು 2 ಸ್ಟಾರ್ಟರ್ ಮಾಡುವ ಅಂತ ಇದ್ದೇನೆ. ಮಕ್ಕಳಿಗೂ ಖುಷಿ ಆಗ್ತದೆ, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ಆ ಥರ. ಅದಕ್ಕಿಂತ ಮೊದಲು ನಾನು ನಿಮಗೀಗ ಫಸ್ಟ್ ಆಫ್ ಆಲ್ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಕಾಂತಾರ ಮೂವಿ ಇಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗಿದೆ, ನೀವು ಅದರಲ್ಲಿ ಒಬ್ಬರು ಪಾತ್ರಧಾರಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಆಶಿಸ್ತೀನಿ. ಹಾಗೇನೆ ಸೊ ನಮ್ಮ ಒಂದು ಅಡುಗೆ ಮನೆಗೆ ಬರೋಣವಾ ಈಗ? ಕಾಂತಾರದಿಂದ ಈ ಕಡೆ ಬರೋಣ. ಸೊ ಯಾವ ಅಡುಗೆನ ಹೇಳ್ಕೊಡ್ತಾ ಇದ್ದೀರಿ? ಅದೇ ಸ್ಟಾರ್ಟರ್ಸ್ ಅಂದ್ರೆ ಸ್ನ್ಯಾಕ್ಸ್ ತರಾನೇ. ಒಂದು ಸ್ಪ್ರಿಂಗ್ ರೋಲ್ ಅಂತ, ಆಲೂ ಸ್ಪ್ರಿಂಗ್ ರೋಲ್, ಇನ್ನೊಂದು ಆಲೂ ಚಿಲ್ಲಿ. ಆಲೂ ಸ್ಪ್ರಿಂಗ್ ರೋಲ್ ಅಂಡ್ ಆಲೂ ಚಿಲ್ಲಿ ಎರಡು ಕೂಡ ಆಲೂಗಡ್ಡೆಯಿಂದ. ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ. ಇದು ಯಾವ ರೀತಿಯಾಗಿ ಸೌಂಡ್ ಮಾಡುತ್ತೆ ನಮ್ಮ ಕಿಚನಲ್ಲಿ ಅಂತ ನೋಡಬೇಕು. ಓಕೆ, ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಯಾವ ರೆಸಿಪಿ? ಎರಡು ಕೂಡ ಆಲೂಗಡ್ಡೆಯಿಂದ ಮಾಡ್ತಾ ಇದ್ದೀರಿ. ಫಸ್ಟಿಗೆ ಯಾವುದು? ಒಂದು ಚಿಲ್ಲಿ ಹೇಳಿದ್ರಿ, ಇನ್ನೊಂದು ಚಿಲ್ಲಿ ಆಲೂ, ಇನ್ನೊಂದು ಸ್ಪ್ರಿಂಗ್ ರೋಲ್. ಈಗ ಯಾವುದು? ಚಿಲ್ಲಿ ಆಲೂ. ಚಿಲ್ಲಿ ಆಲೂ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಹೇಗೆ? ಫಸ್ಟ್ ಒಂದು ಕಡೆಯಲ್ಲಿ ಎಣ್ಣೆ ಇಟ್ಟು ಬಿಡುವ. ನಾವು ಅಷ್ಟೊತ್ತಿಗೆ ಇದು ರೆಡಿ ಮಾಡಿ. ಡೀಪ್ ಫ್ರೈ ಈಗ? ಹೌದು, ಡೀಪ್ ಫ್ರೈ. ಸೊ ನಿಮ್ಗೆ ಗೊತ್ತೇ ಇದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನಮ್ಮ ಕಿಚನಲ್ಲೇ ಅಲ್ಲ, ಎಲ್ಲರ ಮನೆಯಲ್ಲೂ ಕೂಡ ಈಗ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾನು ಕೂಡ ಅದೇ ಯೂಸ್ ಮಾಡೋದು, ಅದಕ್ಕೆ ಹೇಳಿದೆ. ಓಕೆ, ಇವಾಗ ಪೊಟ್ಯಾಟೊ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಪೊಟ್ಯಾಟೋನ ಈ ಥರ ಚಿಪ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ನಾವು ಸ್ವಲ್ಪ ಚಿಲ್ಲಿ ಪೌಡರ್, ಸೊ ಅರುಣಾ ಚಿಲ್ಲಿ ಪೌಡರ್ ನೋಡ್ಕೊಳ್ಳಿ ಎಷ್ಟು. ಓಕೆ, ಸಾಕು. ಆಮೇಲೆ ಮಸಾಲಕ್ಕೂ ಹಾಕ್ಲಿಕ್ಕಿದೆ. ಸೊ ಸಾಕು. ಸಾಕು. ಸ್ವಲ್ಪ ಪೆಪ್ಪರ್ ಪೌಡರ್. ಸೊ ಅರುಣಾ ಕರಿಮೆಣಸಿನ ಪುಡಿ. ಸಾಕು. ಎಸ್. ನೆಕ್ಸ್ಟ್ ಇದಕ್ಕೆ ಬೈಂಡಿಂಗ್ ಕೋಟಿಂಗಿಗೋಸ್ಕರ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಕ್ಯೂಬ್ಸ್ ಅಲ್ಲೇ ಕಟ್ ಮಾಡ್ಕೊಳ್ಬೇಕು. ಎಸ್, ಇದೇ ಥರ ಇದ್ರೆ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿರ್ತದೆ. ಇದಕ್ಕೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ್ದೇನೆ. ಸೊ ನೀವು ಯಾವಾಗಲೂ ಬರುವಾಗ ಡಿಫ್ರೆಂಟ್ ಇನ್ನೋವೇಟಿವ್ ರೆಸಿಪಿ ಇರುತ್ತೆ. ಅದಕ್ಕೆ ನಾನು ಕೂಡ ಸುಮ್ಮನೆ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಕಾಯ್ತಾ ಇರ್ತೇವೆ. ಅಂದರೆ ವೆರಿ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ನನಗಂತೂ ಇನ್ನೋವೇಟಿವ್ ರೆಸಿಪೀಸ್ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೂ ತುಂಬ ಇಷ್ಟ ಈ ಥರ ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್. ಸೊ ಒಂದೊಂದು ಟ್ರೈ ಮಾಡ್ತಾ ಇರ್ತೇನೆ. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡ್ತೇನೆ. ಓಕೆ.
1 ಸ್ಪೂನ್ ಅಷ್ಟು ಸಾಕು. 3 ಸ್ಪೂನ್ ನಾವು ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದರೆ ಇದು 1 ಸ್ಪೂನ್ ಸಾಕು. ನೆಕ್ಸ್ಟ್ ಸಾಲ್ಟ್. ಅದಕ್ಕೂ ಆ್ಯಡ್ ಮಾಡೋಕ್ಕಿದೆ. ಸೊ ಅದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ. ಅಂದ್ರೆ ಮೊದಲೇ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬಾರ್ದು, ಮಾಡಿ ಇಮಿಡಿಯೇಟ್ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡೋದು, ಇಲ್ಲಿದ್ರೆ ನೀರು ಬಿಟ್ಕೊಳ್ಳುತ್ತಲ್ಲ. ಹೌದು, ಅದಕ್ಕೋಸ್ಕರ ಅವಾಗವಾಗನೇ ರೆಡಿ ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆ ಹಾಕೊಳ್ಬೋದು, ಹಾಕೊಳ್ಳಿ, ಚೆನ್ನಾಗಿ ಹಿಡ್ಕೊಳ್ಳಿ ಎಲ್ಲದಕ್ಕೂ. ಎಕ್ಸ್ಟ್ರಾ ಇದ್ದದನ್ನ ಡಸ್ಟ್ ಮಾಡ್ಕೊಳ್ಬೇಕಾ? ಇಲ್ಲ, ಅದು ತೊಂದರೆ ಇಲ್ಲ, ತೊಂದರೆ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಕುಕ್ ಆಗಬೇಕಿದು. ಚೆನ್ನಾಗಿ ಫ್ರೈ ಆಗಲಿ ಇದು. ಸೊ ಫ್ಲೇಮ್ ಹೈ ಇರಬೇಕಾ? ಸ್ಟಾರ್ಟಿಂಗ್ ಮೀಡಿಯಂನಲ್ಲಿ ಸಾಕು. ಮತ್ತೆ ತೆಗೆಯುವಾಗ ಹೈ ಇಟ್ಟು ತೆಗೆದ್ರೆ ಆಯಿಲ್ ಇಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಹೈ ಫ್ಲೇಮ್ನಲ್ಲಿ ಇಟ್ಟು ತೆಗಿ. ಸೊ ಹಾಕುವಾಗ ಹೈ ಫ್ಲೇಮ್ ಮತ್ತೆ ಮೀಡಿಯಂ. ಓಕೆ, ಮೀಡಿಯಂ ಅಂದರೆ ಕುಕ್ ಆಗಲಿ ಅಂತ, ಇಲ್ಲಾಂದ್ರೆ ಎಲ್ಲ ಬೇಗ ಸೀದ್ ಹೋಗ್ತದೆ. ಸೊ ಇಷ್ಟನ್ನೇ ಹಾಕಿ ಹಾಗೆ ಫ್ರೆಂಚ್ ಫ್ರೈಸ್ ಥರನೂ ತಿನ್ಬೋದು. ಕೆಚಪ್ ಹಾಕ್ಕೊಂಡು ಸೈಡ್ನಲ್ಲಿ ತಿನ್ಬೋದು. ಇದು ಇವಾಗ ಫ್ರೈ ಆಗಿದೆ, ಇದು ತಕ್ಕೊಳ್ಳುವ ಇದನ್ನು ಇವಾಗ. ಆಮೇಲೆ ನೆಕ್ಸ್ಟ್ ಮಸಾಲ ಆ್ಯಡ್ ಮಾಡುವಾಗ ಫ್ರೈ ಮಾಡಿ ಹಾಕಬೇಕು, ಯಾಕಂದರೆ ಕ್ರಿಸ್ಪಿ ಇರ್ತದೆ ಅಂತ. ಸೊ ನಾವು ಫ್ರೆಂಚ್ ಫ್ರೈಸ್ಗೂ ಕೂಡ ಮಾಡ್ಕೊಳ್ಳುವಾಗ ಅದೇ ರೀತಿಯಾಗಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರಬೇಕಂತಂದರೆ 2 ಟೈಮ್ಸ್ ಫ್ರೈ ಮಾಡಬೇಕು ನಾವು. ಸೊ ಇದು ಹಾಗಾದರೆ ಹಾಫ್ ಕುಕ್ ಆಗಿರುತ್ತೆ. ಎಸ್. ನೆಕ್ಸ್ಟ್ ಇನ್ನು ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳಿ. ಮಸಾಲೆ ಅದರಲ್ಲೇ ಇಟ್ಕೊಳ್ತೀರಾ? ಇದನ್ನ ಶಿಫ್ಟ್ ಮಾಡ್ತೀರಾ? ಶಿಫ್ಟ್ ಮಾಡಿ. ಇದಕ್ಕಿನ್ನು ಸ್ವಲ್ಪ ಆಯಿಲ್ ಅದರದ್ದೇ ಹಾಕ್ಕೊಳ್ಳೋಣ. ಓಕೆ, ನೋಡ್ಕೊಳ್ಳಿ, ಸಾಕಾ? ಹಾಂ, ಸಾಕು. ಇದಕ್ಕೆ ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ಆನಿಯನ್, ಚಾಪ್ಡ್ ಆನಿಯನ್. ನೆಕ್ಸ್ಟ್ ಚಿಲ್ಲೀಸ್, ಸ್ಪ್ರಿಂಗ್ ಆನಿಯನ್, ಸ್ಪ್ರಿಂಗ್ ಆನಿಯನ್, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಚಾಪ್ಡ್, ಫೈನ್ಲಿ ಚಾಪ್ ಮಾಡ್ಕೊಳ್ಳಿ. ಹಸಿಮೆಣಸು ಇಷ್ಟನ್ನು ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನಿಮ್ಮ ಬ್ಯೂಟಿಷಿಯನ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಇವಾಗ ಪರವಾಗಿಲ್ಲ, ನಿನ್ನೆ ಸೀಸನ್ ಸ್ಟಾರ್ಟ್ ಆಗಿಲ್ಲ. ಸೀಸನ್ ಸ್ಟಾರ್ಟ್ ಆಗ್ತಾ ಬಂತು. ಹೌದು, ನವೆಂಬರ್ ಬಂತು ಅಂತ ಹೇಳಿದ್ರೆ ಸೀಸನ್ ಸ್ಟಾರ್ಟ್ ಆಗ್ತಾ ಬಂತು. ಮೂವಿನಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ನಿಮ್ಮದು. ಯಾಕಂದರೆ ಮಾತಾಡ್ಕೊಂಡು ಆ್ಯಕ್ಟಿಂಗ್ ಮಾಡೋದಕ್ಕಿಂತ ಇದೊಂಥರ ಡಿಫ್ರೆಂಟ್ ಅಲ್ವಾ? ಹಾಗೆ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ. ಹೌದು, ಅದೇ ತುಂಬ ಚೆನ್ನಾಗಿದೆ. ಸೊ ಎಷ್ಟು ಸರಿ ನೋಡಿದ್ರಿ ನೀವು? ಒಂದು 3 ಟೈಮ್ಸ್ ನೋಡಿದ್ದೆ ನಾನು. ವೆರಿ ನೈಸ್. ಇನ್ನು ಎಷ್ಟು ಸರಿ ನೋಡ್ತೀರಿ? ಚಾನ್ಸ್ ಸಿಕ್ಕಿದ್ರೆ ಇದು ನೋಡ್ತೇನೆ, ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕಿದ್ರೆ ಹೋಗ್ತೇನೆ, ಫ್ಯಾಮಿಲಿ ಜೊತೆ ಹೋಗ್ಲಿಕ್ಕಿದ್ರೆ ಹೋಗುವ ಅಂತ ಉಂಟು. ಓಕೆ, ಇಲ್ಲ, ಹೋಲ್ ಟೀಮ್ ವರ್ಕ್ ಎಲ್ಲದ್ದು ಒಳ್ಳೆದಾಗಿದೆ ಪ್ರೋಗ್ರಾಮ್. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಇನ್ನು ಒಂದೊಂದು ಮಸಾಲಾಸ್ ಆ್ಯಡ್ ಮಾಡುವ. ಚಿಲ್ಲಿ ಪೌಡರ್. ಎಸ್. ಸೊ ಅರುಣ ಚಿಲ್ಲಿ ಪೌಡರ್ ಸ್ವಲ್ಪ ಸಾಕು, ಯಾಕಂದರೆ ಚಿಲ್ಲಿ ಪೇಸ್ಟ್ ಹಾಕಲಿಕ್ಕೂ ಇದೆ. ನೋಡ್ಕೊಳ್ಳಿ, ಸಾಕು. ಸ್ಪೈಸಸ್ ಎಲ್ಲ ಇರ್ತದೆ ಇದರಲ್ಲಿ, ಚಿಲ್ಲಿನೂ ಇದೆ. ಇನ್ನು ಸ್ವಲ್ಪ ಟರ್ಮರಿಕ್ ಪೌಡರ್. ಅರುಣ ಟರ್ಮರಿಕ್ ಪೌಡರ್ ಸಾಕಾ? ಓಕೆ, ನೆಕ್ಸ್ಟ್ ಇನ್ನು ಸಾಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾ ಇದ್ದೇನೆ. ಚಿಲ್ಲಿ ಸಾಸ್. ಸೊ ರೆಡ್ ಚಿಲ್ಲಿ ಸಾಸ್. ನೆಕ್ಸ್ಟ್ ಕೆಚಪ್ ಆ್ಯಡ್ ಮಾಡ್ತಾ ಇದ್ದೇನೆ.
ಕೆಚಪ್, ಟೊಮ್ಯಾಟೊ ಕೆಚಪ್. ಟೊಮೆಟೊ ಕೆಚಪ್. ನೆಕ್ಸ್ಟ್ ಡಾರ್ಕ್ ಸೋಯಾ ಸಾಸ್. ಇದು ಡಾರ್ಕ್ ಇದು ತಗೊಂಡಿದ್ದೇನೆ. ಲೈಟ್ ತಗೊಂಡ್ರೆ ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕ್ತಾ ಇದ್ದೇನೆ, ಯಾಕಂದರೆ ತುಂಬ ಕುಕ್ ಆದರೆ ಅದು ಟೇಸ್ಟ್ ಇರಲ್ಲ, ಕ್ರಿಸ್ಪಿನೆಸ್ ಹೋಗುತ್ತೆ. ಹೌದು, ಅದಕ್ಕೋಸ್ಕರ ಇವಾಗ ಆ್ಯಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸ್ಲೈಸ್ ಮಾಡಿದ ಆನಿಯನ್. ಓಕೆ. ಸೊ ಯೂಶಲಿ ಮಶ್ರೂಮ್, ಬೇಬಿಕಾರ್ನ್, ಪನೀರ್ ಎಲ್ಲರೂ ಮಾಡ್ತಾರೆ, ಆ್ಯಂಡ್ ಗೋಬಿ. ಹೌದು. ಸೊ ಇದು ಆಲೂ ಚಿಲ್ಲಿ. ಎಸ್. ಸೊ ಆಲೂ ಆ್ಯಕ್ಚುಲಿ ಯಾವುದಕ್ಕೆ ನೀವು ಹಾಕಿ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಬಟ್ ಅದ್ರದ್ದು ಕೂಡ ಚಿಲ್ಲಿ ಮಾಡ್ಕೊಳ್ಬೋದು. ಆ್ಯಂಡ್ ಕಾಸ್ಟ್ ಕೂಡ ತುಂಬ ಕಮ್ಮಿ ಆಗುತ್ತೆ. ಇಂಥದ್ದೆಲ್ಲ ಮಾಡುವಾಗ ಬೇಕಾದಷ್ಟು ನಾವು ತಿನ್ಬೋದು, ಆ್ಯಂಡ್ ಅದರ ಎಷ್ಟು ಎಕ್ಸ್ಪೆನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಆಲೂನಲ್ಲಿ ಸುಮಾರು ವೆರೈಟೀಸ್ ಮಾಡ್ಬೋದು ನಮಗೆ. ಎಸ್, ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡುವ, ಒಂದು 2-3 ಸ್ಪೂನ್ ಅಷ್ಟೇ. ನೋಡ್ಕೊಳ್ಳಿ. ಹಾಂ, ಸಾಕು. ಎಸ್, ಸಾಕು. ಇದಕ್ಕೆ ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಲಿಕ್ವಿಡ್ ಮಾಡಿ ಹಾಕುವ ಅದಕ್ಕೆ. ಸೊ ಕಾರ್ನ್ಫ್ಲೋರ್ ಸ್ಲರಿ. ಹೌದು. ಸೊ ಇದು ಇನ್ನೊಂದ್ಸರಿ ಫ್ರೈ ಆಗಬೇಕಾ? ಹೌದು. ಈಗ ಅದರಲ್ಲಿ ಇಟ್ಟು ಬಿಡುವ ನಾವು. ಇನ್ನೊಂದ್ಸಲ ಫ್ರೈ ಮಾಡಲಿಕ್ಕೆ ನೀರು ಹಾಕಲ್ಲ? ಸ್ವಲ್ಪ ನೀರು ಹಾಕಿ ಸಾಕು. ಸಾರಿ. ಸೊ ಹಾಗಾದರೆ ಈ ಕಡೆ ಇದನ್ನು ಬಿಸಿಗೆ ಇಟ್ಕೊಂಡ್ಬಿಡ್ತೀನಿ. ಹಾಂ, ಓಕೆ. ಇದು ಸ್ವಲ್ಪ ಥಿಕ್ನೆಸ್ ಬರೋಕ್ಕೋಸ್ಕರ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೇವೆ ಇದಕ್ಕೆ. ಸೊ ಸ್ವಲ್ಪವೇ ಸಾಕು. ಅಷ್ಟೇ. ಸ್ವಲ್ಪ ಸಾಲ್ಟ್. ಅದಕ್ಕೆ ಬೇಕಾದಷ್ಟು ಸಾಲ್ಟ್ ನಾವು ಅದರಲ್ಲಿ ಹಾಕಿರ್ತೇವೆ. ಇದು ಮಸಾಲಕ್ಕೋಸ್ಕರ. ಸ್ವಲ್ಪ ವೆನಿಗರ್. ಓಕೆ, ಇವಾಗ ಮಸಾಲ ರೆಡಿ ಆಯಿತು. ಇನ್ನು ಫ್ರೈ ಆದರೆ ಆಯಿತು. ಎಸ್. ಸೊ ಇದು ಕೂಡ ಎಣ್ಣೆ ಕಾದಿದೆ, ಹಾಕ್ಕೊಳ್ತೀನಿ. ನೋಡಿ, ಇವಾಗ ಅದು ಸಾಫ್ಟ್ ಆಗಿದೆ ನೋಡಿ. ಸೊ ಇನ್ನೊಂದ್ಸಲ ಹಾಕಿ ತೆಗೆದ್ರೆ ತುಂಬ ಕ್ರಿಸ್ಪಿ ಇರ್ತದೆ. ಓಕೆ ಓಕೆ. ಅಂದರೆ ನಾವು ಅದಕ್ಕೆ ಡೈರೆಕ್ಟ್ ಹಾಕ್ಕೊಳ್ಳುವಾಗ ಒಮ್ಮೆ ಫ್ರೈ ಆಗಬೇಕು. ಹೌದು. ಆಕ್ಚುಲಿ ಇದು ಈ ರೀತಿಯಾಗಿ ಅರ್ಧ ಮಾಡಿಟ್ಕೊಂಡ್ರೆ ಕೆಲಸನೂ ಈಸಿ ಆಗುತ್ತೆ ನಮ್ಗೆ. ಯಾವಾಗ ಬೇಕು ಚಿಲ್ಲಿ ನಾವು 2 ಟೈಮ್ಸ್ ಮಾಡೋದಕ್ಕೂ 1 ಟೈಮ್ ಫ್ರೈ ಮಾಡೋದಕ್ಕೂ ಡಿಫ್ರೆನ್ಸ್. ಅದೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡು ಚಿಲ್ಲಿ ಈ ಕಡೆ ಮಾಡ್ತೀವಿ ಅಂತ ಆಗುವಾಗ ತೆಗೆದಲ್ಲಿ ಫ್ರೈ ಮಾಡಿ ಚಿಲ್ಲಿ. ಸೊ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಫ್ರೈ ಮಾಡಿ ಅಲ್ಲೇ ತಿನ್ನೋದು ಫ್ರೆಂಚ್ ಫ್ರೈಸ್. ಸ್ವಲ್ಪ ಬ್ರೌನಿಶ್ ಆದರೆ ಸಾಕು. ಸೊ ಲೈಟ್ ಗೋಲ್ಡನ್ ಬ್ರೌನ್ ಸಾಕು ಅನ್ಸುತ್ತಲ್ಲ. ಇವಾಗ ತೆಗೆದು ಇದಕ್ಕೆ ಆ್ಯಡ್ ಮಾಡಿ ಡೈರೆಕ್ಟ್ ಇಲ್ಲೇ ಹಾಕ್ಕೊಳ್ಳೋಣ. ಡೈರೆಕ್ಟ್ ಹಾಕ್ಕೊಳ್ಳೋದಾ? ಓಕೆ. ಇದೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಒಳ್ಳೆ ಆರಾಮ ಅಂತೂ ಸಖತ್ತಾಗಿ ಬರ್ತಾ ಇದೆ. ಓಕೆ, ಇವಾಗ ರೆಡಿ. ಇನ್ನು ಸರ್ವ್ ಮಾಡೋದು. ಎಸ್, ಸರ್ವಿಂಗ್ ಪ್ಲೇಟ್ಸ್ ಇದೆ. ಆಫ್ ಮಾಡ್ತೀನಿ. ಓಕೆ, ಸರ್ವ್ ಮಾಡಿ. ಚಿಲ್ಲಿ ಆಲೂ ಇಸ್ ರೆಡಿ. ಟೇಸ್ಟ್ ಮಾಡಿ. ಆಲೂ ಚಿಲ್ಲಿ ವಾಟ್ ಎವರ್ ಇಟ್ ಈಸ್, ಬಟ್ ಯಮಿ, ಒಳ್ಳೆ ಅರೋಮಾ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನದ ಊಟದ ಟೈಮ್ಗೆ ಇಂಥದ್ದೆಲ್ಲ ಮಾಡ್ತಾಯಿದ್ರೆ ಹಾ ಸೂಪರ್ವ್ ಆಗಿರುತ್ತೆ. ಇದಂತೂ ಒಳ್ಳೆ ಅರೋಮಾ ಬರ್ತಾ ಇದೆ. ಆ್ಯಂಡ್ ಚಿಲ್ಲಿ ಅಂತ ಹೇಳಿದ್ರೆ ಯಾರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ಆಲೂವಿಂದ ಮಾಡಿದ್ದು. ಯಾವ ರೀತಿಯಾಗಿ ಮಾಡೋದು ಮತ್ತೊಮ್ಮೆ ನೋಡಿ. ಆಲೂ ಚಿಲ್ಲಿ ತಯಾರಿಸುವ ವಿಧಾನ. ಮೊದಲಿಗೆ ಉದ್ದನೆ ತುಂಡು ಮಾಡಿದ ಆಲೂಗಡ್ಡೆಗೆ ಅರುಣ ಮೆಣಸಿನ ಪುಡಿ,
ಕರಿಮೆಣಸಿನ ಪುಡಿ, 3 ಚಮಚದಷ್ಟು ಕಾರ್ನ್ಫ್ಲೋರ್, 1 ಚಮಚ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆರೆಸಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಇನ್ನೊಂದೆಡೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ ದಂಟು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಹಾಕಿ ಹುರಿಯಿರಿ. ಆನಂತರ ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ, ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಸೋಯಾ ಸಾಸ್, ಕ್ಯಾಪ್ಸಿಕಮ್, ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಸ್ವಲ್ಪ ನೀರಿನಲ್ಲಿ ಕಲಸಿದ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ವೆನಿಗರ್ ಹಾಕಿ ಕಲಸುತ್ತಾ ಬೇಯಿಸಿ. ಬಳಿಕ ಕರಿದಿಟ್ಟ ಆಲೂಗಡ್ಡೆಯನ್ನು ಮತ್ತೊಮ್ಮೆ ಕರಿದು ತಯಾರಿಸಿದ ಮಸಾಲೆಗೆ ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿಯಾದ ಆಲೂ ಚಿಲ್ಲಿ ಸವಿಯಲು ಬಲು ರುಚಿಕರ. ಬಿಸಿ ಚಿಲ್ಲಿ ರೆಡಿಯಾಗಿದೆ. ನೆಕ್ಸ್ಟ್ ಚಿಲ್ಲಿಯಿಂದ ಆಲೂಯಿಂದ ಇನ್ನೊಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿದರೆ ಯಾವ ರೆಸಿಪಿ ಗೊತ್ತಿಲ್ಲ. ಸೊ ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ರಜೆಯ ಮಜೆಯನ್ನು ತಗೊಳ್ಬೇಕು ಅಂತ ಹೇಳಿದರೆ ಬೆಸ್ಟ್ ಸೂಟಬಲ್ ಪ್ಲೇಸ್ ಇಸ್ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಒಂದು ಸೂಪರ್ವಾಗಿರುವಂಥ ಆಲೂ ಚಿಲ್ಲಿ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ, ಅದು ಕೂಡ ಆಲೂವಿಂದ ತಯಾರಿಸ್ತಾ ಇದ್ದಾರೆ. ಆಗಲೇ ಹೇಳಿದರು ಬಟ್ ಮರ್ತೋಯ್ತು, ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಆಲೂ ಸ್ಪ್ರಿಂಗ್ ರೋಲ್ ಅಂತ ಈಸಿ ರೆಸಿಪಿ, ವೆರಿ ಸ್ಪ್ರಿಂಗ್ ರೋಲ್ ಈವ್ನಿಂಗ್ ಸ್ನ್ಯಾಕ್. ಎಸ್, ವಾವ್, ಸೂಪರ್. ಸೊ ಆಲೂ ಚಿಲ್ಲಿ ಯಾವ ಟೈಮ್ಗೂ ತಿನ್ಬೋದು, ಅಂದರೆ ಮಧ್ಯಾಹ್ನಕ್ಕೂ ಆಗುತ್ತೆ, ಸಂಜೆಗೂ ಆಗುತ್ತೆ. ಇದು ಸ್ಪ್ರಿಂಗ್ ರೋಲ್. ಎಸ್, ಸೂಪರ್. ಸೊ ಸ್ಟಾರ್ಟ್ ಮಾಡೋಣ, ತಡ ಮಾಡೋದೇ ಬೇಡ. ಶೋರ್. ಫಸ್ಟ್ ಒಂದು ಬೌಲ್ಗೆ ಪೊಟ್ಯಾಟೊ ಬೇಯಿಸಿಟ್ಕೊಂಡಿದ್ದೇನೆ ನಾನು ಇವಾಗ. ಇದನ್ನು ಹಾಕ್ಕೊಂಡು ಸ್ಮ್ಯಾಶ್ ಮಾಡಿ. ಸೊ ಈವ್ನಿಂಗಿಗೂ ಆಗುತ್ತೆ, ಎಲ್ಲಾದರೂ ಟ್ರಾವೆಲಿಂಗ್ ಎಲ್ಲ ಇದ್ರೆ ಅಂತೂ ಬೆಸ್ಟ್ ಅಲ್ವಾ? ಆದರೆ ಇದು ಬಿಸಿ ಬಿಸಿ ತಿಂದ್ರೇನೆ ಟೇಸ್ಟ್. ಹೌದು, ಈವ್ನಿಂಗ್ ಮಕ್ಕಳು ಸ್ಕೂಲಿಂದ ಬರೋಷ್ಟೊತ್ತಿಗೆಲ್ಲ ರೆಡಿ ಮಾಡಿಟ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಎಸ್, ಸಾಕು. ಇದಕ್ಕೆ ಇವಾಗ ಒಂದೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ. ಸೊ ಇದು ಅಂದರೆ ಕುಕ್ ಮಾಡೋದಕ್ಕೆ ಏನಿಲ್ಲ, ಹೀಗೆ ಅಷ್ಟೇ. ಇದು ನಾನು ಕುಕ್ ಮಾಡಿ ತಂದಿದ್ದೆ, ಪೊಟ್ಯಾಟೊ ಬಾಯ್ಲ್ಡ್. ಹೌದು, ಮಸಾಲೆ ಈ ಥರ ಏನು ಬೇಯಿಸಿ ಎಲ್ಲ ಇಲ್ಲ, ಏನಿಲ್ಲ. ಅದೇ ಹೇಳಿದೆ, ಈಸಿ. ಸೂಪರ್. ಇದಕ್ಕೆ ಇವಾಗ ಚಾಪ್ಡ್ ಆನಿಯನ್, ಚಾಪ್ಡ್ ಆನಿಯನ್ ಸ್ವಲ್ಪ ಸಾಕು, ಯಾಕಂದ್ರೆ ನೀರು ಬಿಟ್ಕೊಳ್ತದೆ. ಮತ್ತೆ ಚಿಲ್ಲಿ, ಕೊರಿಯಂಡರ್ ಲೀಫ್, ಇನ್ನು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡುವ ಇದಕ್ಕೆ. ಚಿಲ್ಲಿ ಪೌಡರ್, ಓಕೆ. ಸೊ ಅರುಣಾ ಚಿಲ್ಲಿ ಪೌಡರ್ ಸಾಕು. ಓಕೆ, ನೆಕ್ಸ್ಟ್ ಏನು, ಯಾವ ಸ್ಪೈಸ್? ಟರ್ಮರಿಕ್, ಪೆಪ್ಪರ್ ಪೌಡರ್, ಅರುಣಾ ಅರಿಶಿನ ಪುಡಿ ಸಾಕಾ? ಹಾಂ, ಸಾಕು. ಪೆಪ್ಪರ್ ಪೌಡರ್, ಅರುಣಾ ಕರಿಮೆಣಸಿನ ಪುಡಿ ಸ್ವಲ್ಪ ಸಾಕು. ಸ್ವಲ್ಪ ಗರಂ ಮಸಾಲ ಪೌಡರ್, ಅರುಣಾ ಗರಂ ಮಸಾಲ ಪೌಡರ್ ಸಾಕು. ಸೊ ಅರುಣಾದ ಮಸಾಲೆಗಳು ಇದ್ದರೆ ಎಷ್ಟು ಬೇಗ ಜಟ್ಪಟ್ಟಾಗಿ ನಾವು ಮಾಡ್ಕೊಳ್ಬೋದು. ಸೊ ಇದಕ್ಕೂ ಇನ್ನೂ ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಅದೇ ಹಾಕ್ಬೋದು. ಸ್ವಲ್ಪ ಇದಕ್ಕೆ ವೆನಿಗರ್ ಆ್ಯಡ್ ಮಾಡಬೇಕು. ವೆನಿಗರ್ ಇಲ್ಲದಿದ್ರೆ ನಿಂಬೆ ರಸ ಅದನ್ನು ಹಾಕೊಳ್ಬೋದು. ಆಮ್ಚೂರ್ ಪೌಡರ್. ಚಾಟ್ ಮಸಾಲ ಬೇಕಾದ್ರೆ ಹಾಕೋಬಹುದು. ಒಟ್ಟಲ್ಲಿ ಹುಳಿ ಅಂಶ ಬರಬೇಕು ಅಷ್ಟೇ.
ಒಂಥರ ಟ್ಯಾಂಗಿ ಟೇಸ್ಟ್ ಇದ್ರೆ ಮಕ್ಕಳಿಗೆ ಖುಷಿ ಆಗ್ತದೆ. ಇನ್ನೂ ನಮಗೂ ಚೆನ್ನಾಗಿರುತ್ತೆ. ಅಷ್ಟೇ, ಮಕ್ಕಳಿಗಂತಲ್ಲ. ಮಕ್ಕಳಿಗೆ ಅಲ್ಲ, ಎಲ್ಲ ಹೌದು. ತಿಂಡಿಗಳು ಬರೀ ಮಕ್ಕಳಿಗೆ ಅಂತ ಹೇಳಿದ್ರೆ ನಮಗೂ ಕೂಡ ಟೇಸ್ಟ್ ಬೇಕಲ್ವಾ ಮತ್ತೆ. ಓಕೆ, ಇದಕ್ಕೆ ಇವಾಗ ಚೀಸ್ ಗ್ರೇಟ್ ಮಾಡಿ ಹಾಕುವ. ಇವಾಗ ಇದಕ್ಕೆ ಚೀಸ್ ಗ್ರೇಟ್ ಮಾಡಿ ಹಾಕುವ. 1 ಕ್ಯೂಬ್ ಸಾಕು ಇಷ್ಟಕ್ಕೆ. ಸೊ ಚೀಸ್ ಎಲ್ಲ ಹಾಕಿದ್ರೆ ಅಂತೂ ಮಕ್ಳಿಗಂತೂ ತುಂಬ ಖುಷಿ ಆಗುತ್ತೆ. ಹೌದು. ಸೊ ದೊಡ್ಡವ್ರಿಗೂ ಈಗೆಲ್ಲ ಪಿಜ್ಜಾಸ್ಗೆಲ್ಲ ನಾವು ಅಷ್ಟು ಚೀಸ್ ಹಾಕೊಳ್ಳುವಾಗ ಸೊ ಮನೆಯಲ್ಲೇ ಅದನ್ನು ಹೆಲ್ದಿಯಾಗೂ ಕೂಡ ಮಾಡ್ಕೊಳ್ಬೋದು. ಎಷ್ಟು ಬೇಕೋ ಅಷ್ಟೇ ನಮ್ಮ ಪ್ರಮಾಣದಲ್ಲಿ ನಾವು ಹಾಕ್ಕೊಳ್ಬೋದು. ಹೌದು, ಇದಕ್ಕೆ ಬೇಕಾದ್ರೆ ನಾವು ಕಾರ್ನ್ ಆ್ಯಡ್ ಮಾಡ್ಬೋದು, ಸ್ವೀಟ್ ಕಾರ್ನ್ಸ್ ಇರ್ತದಲ್ಲ, ಪನ್ನೀರ್ ಆ್ಯಡ್ ಮಾಡ್ಬೋದು. ಓಕೆ, ಕಾರ್ನ್ ಆ್ಯಡ್ ಮಾಡೋದಿದ್ರು ಬೇಯಿಸ್ಕೊಂಡಿರುವಂಥದ್ದ ಹಾಗೆ ಹಸಿದು ಟೇಸ್ಟ್ ಇರ್ತದಲ್ಲ, ಹಸಿ ಆ್ಯಡ್ ಮಾಡ್ಬೋದು, ತೊಂದರೆ ಇಲ್ಲ. ಇನ್ನು ನೆಕ್ಸ್ಟ್ ಮೈದಾ ಬ್ಯಾಟರ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಇದಕ್ಕೆ ಇವಾಗ ನಾವು ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ನೀರು ನೋಡ್ಕೊಳ್ಳಿ ಎಷ್ಟು. ಓಕೆ, ಇದಕ್ಕೆ ಇವಾಗ ನಾವು, ಯಾಕಂದ್ರೆ ಒಳಗಡೆ ನಾವು ಎಲ್ಲ ಆಲ್ರೆಡಿ ಆ್ಯಡ್ ಮಾಡಿ ಇಡ್ತೇವೆ, ಆದರೆ ಹೊರಗಿಂದ ಕೋಟಿಂಗ್ ಸಪ್ಪೆ ಅನಿಸ್ಬಾರ್ದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್, ಪೆಪ್ಪರ್ ಪೌಡರ್ ಆ್ಯಂಡ್ ವೆನಿಗರ್ ಆ್ಯಡ್ ಮಾಡುವ. ಓ, ಅದಕ್ಕೂ ವೆನಿಗರ್ ಹಾಕ್ತೀವಿ. ಎಸ್, ಇಲ್ಲಾಂದ್ರೆ ಹೊರಗಿಂದ ಸಪ್ಪೆ ಸಪ್ಪೆ ಅನಿಸುತ್ತೆ. ಅನ್ಸುತ್ತೆ. ಸ್ವಲ್ಪ ಸಾಲ್ಟ್, ವೆನಿಗರ್, ಪೆಪ್ಪರ್ ಪೌಡರ್, ಸಣ್ಣ ಕರಿಮೆಣಸಿನ ಪುಡಿ ಸಾಕ. ಹಾಂ, ಸಾಕು. ಇದನ್ನು ಇವಾಗ ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಬ್ರೆಡ್ ರೆಡಿ ಮಾಡುವ ರೋಲ್ಗೆ. ಬ್ರೆಡ್ ಇದು ಈ ಸೈಡ್ ಪಾರ್ಟ್ಸನ್ನು ತೆಗೆದುಬಿಡಬೇಕು. ಇವಾಗ ಬ್ರೆಡ್ ಇದು ಸೈಡ್ಸ್ ತೆಕ್ಕೊಳ್ಳೋಣ. ಸೊ ಹಾಗಾದರೆ ಇನ್ನೂ ಇದು ಹೆಚ್ಚು ಹೊತ್ತು ಇಲ್ಲ, ಐ ಗೆಸ್. ನನಗೆ ಗೊತ್ತಿರೋ ಪ್ರಕಾರ ಇನ್ನು ಡೈರೆಕ್ಟ್ ಡೀಪ್ ಫ್ರೈ. ಹೌದು, ಆಯಿಲ್ ಇಟ್ಕೊಂಡ್ಬಿಡೋಣಲ್ಲ. ನೆಕ್ಸ್ಟ್ ಇದನ್ನು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಇದನ್ನು ಈ ಥರ ಲಟ್ಟಿಸ್ಕೊಳ್ಬೇಕು. ಇದಕ್ಕೆ ಇವಾಗ ಒಂದೊಂದು ಉಂಡೆ ಮಾಡಿಕೊಂಡು ಫಿಲ್ ಮಾಡುವ. ಈ ಥರ ಸ್ವಲ್ಪ ಉದ್ದಕ್ಕೆ ಈ ಥರ ಕ್ಲೋಸ್ ಮಾಡುವ. ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡಿಕೊಂಡು ಈ ಥರ ಕ್ಲೋಸ್. ಓಕೆ, ನೆಕ್ಸ್ಟ್ ಇವಾಗ ಇದನ್ನು ಮೈದಾದಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಎಣ್ಣೆಯಲ್ಲಿ ಬಿಡ. ಸೊ ಔಟರ್ ಕವರ್ ಸ್ವಲ್ಪ ಫ್ರೈ ಆದರೆ ಆಯಿತು. ಹೌದು, ತೆಗೆದು ಫ್ರೈ ಆಗಿದೆ, ತಗೊಳ್ಳೋಣ. ಬ್ರೌನ್ ಟರ್ನ್ ಆದ ಕೂಡಲೇ ತೆಗೆದು ಬಿಡು ಅಷ್ಟೇ. ಸೊ ಅದಾಗಿದೆ ಅನ್ಸುತ್ತಲ್ಲ. ಹೌದು, ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನಾವು ಸರ್ವ್ ಮಾಡುವ.
ಬಿಸಿ ಬಿಸಿ ಆಲೂ ಸ್ಪ್ರಿಂಗ್ ರೋಲ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಯೂಶ್ವಲಿ ಬೇಕ್ರಿ ಇಲ್ಲೆಲ್ಲ ಸಿಗುತ್ತೆ, ಬೇಕ್ರಿಯಲ್ಲಿ ಆಗುತ್ತೆ ಅಥವಾ ಯಾವುದಾದ್ರೂ ಒಂದು ಕಾಫಿ ಕಾರ್ನರ್ ಇಲ್ಲಿಗೆಲ್ಲ ಹೋದರೆ ಇಂಥದ್ದೆಲ್ಲ ಸಿಗುತ್ತೆ. ಸೊ ಬಟ್ ಇದು ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಆಲೂ ಸ್ಪ್ರಿಂಗ್ ರೋಲ್ ತಯಾರಾಗಿದೆ. ಸೊ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಅಂತೂ ಸೂಪರ್ಬ್ ಆಗಿರುತ್ತೆ ಇದು. ಸೊ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಆಲೂ ಸ್ಪ್ರಿಂಗ್ ರೋಲ್ ತಯಾರಿಸೋ ವಿಧಾನ: ಮೊದಲು ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಅರುಣ ಮೆಣಸಿನ ಪುಡಿ, ಅರಶಿನ ಪುಡಿ, ಕರಿಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ವೆನಿಗರ್, ತುರಿದ ಚೀಸ್ ಹಾಕಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ವೆನಿಗರ್, ಕರಿಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ಬ್ರೆಡ್ ತುಂಡುಗಳ ಬದಿಗಳನ್ನು ತುಂಡು ಮಾಡಿ ತೆಗೆದು ತಯಾರಿಸಿದ ಹೂರಣ ತುಂಬಿ ಮಡಚಿಕೊಂಡು ಮೈದಾ ಹಿಟ್ಟಿನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಆಲೂ ಸ್ಪ್ರಿಂಗ್ ರೋಲ್ ರೆಡಿ. ಎಸ್ ಮೇಡಮ್. ಸೊ ನಾನಂತೂ ಇದನ್ನು ವೇಟ್ ಮಾಡ್ತಾ ಇದ್ದೀನಿ. ನೋಡೋಣ. ಎಸ್, ವಿತ್ ಯೋರ್ ಪರ್ಮಿಷನ್ ತಗೊಳ್ಳಿ. ಸೊ ಆಲೂ ಸೊ ಇಮಿಡಿಯೇಟ್ ಆದರೆ ಸ್ವಲ್ಪ ಕ್ರಿಸ್ಪ್ ಬರುತ್ತಲ್ಲ ಇನ್ನು. ಸೊ ಐ ಲವ್ ಕ್ಯಾಪ್ಸಿಕಮ್. ನನಗೆ ಅದು ಕ್ಯಾಪ್ಸಿಕಮ್ ಜೊತೆಗೇ ಬೇಕು ಇಂಥದ್ದೆಲ್ಲ ಮಾಡುವಾಗ. ಕ್ಯಾಪ್ಸಿಕಮ್ ಬರ್ತಾನೇ ಇಲ್ಲ. ಸಖತ್ತಾಗಿದೆ. ವೆರಿ ವೆರಿ ಟೇಸ್ಟಿ. ಆಲೂ ಕೂಡ ಈಗಲೂ ಕ್ರಿಸ್ಪಿ ಇದೆ. ನಾವು ತಿಂತಾಯಿದ್ರಿ 10 ನಿಮಿಷ ಬಿಟ್ಟು ನಾವು ತಿಂತಾಯಿದ್ರು ಕೂಡ ಆ ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಂಡಿದೆ. ಅದು 2 ಟೈಮ್ಸ್ ನಾವು ಫ್ರೈ ಮಾಡಿರೋದ್ರಿಂದ ಕ್ರಿಸ್ಪಿ ಆಗಿರ್ತದೆ. ಸೂಪರ್. ಆ್ಯಂಡ್ ಈ ಕ್ಯಾಪ್ಸಿಕಮ್ ಕ್ರಂಚಿನೆಸ್ ಮಧ್ಯದಲ್ಲಿ ಸಿಗ್ತಾ ಇರುವಾಗ ಆಸಮ್, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಇದು ನೋಡೋಣ, ತೊಗೊಳ್ಳಿ. ಐ ಗೆಸ್ ಒಂದು ಫುಲ್ ಜಾಸ್ತಿ ಆಗುತ್ತೆ. ವೆರಿ ಕ್ರಿಸ್ಪಿ. ತೊಗೊಳ್ಳಿ ಮೇಡಮ್. ಸೊ ಕಟ್ ಮಾಡಲಾ ನಿಮಗೂ? ಓಕೆ, ತೊಗೊಳ್ಳಿ. ಸೊ ಒಳ್ಳೆಯದು. ಒಳಗಿಂದ ಚೀಸ್ ಅದು ಕೂಡ ಕಾಣ್ತಾ ಇದೆ. ಹೌದು, ತುಂಬ ಚೆನ್ನಾಗಿ ಮೆಲ್ಟ್ ಆಗಿ ಬಂದಿದೆ. ಕ್ರಿಸ್ಪಿ ಕೂಡ ಇದೆ. ಬಿಸಿ ಬಿಸಿ ತಿನ್ನಬೇಕು. ಸೊ ಕ್ರಿಸ್ಪಿ ಅಂತೂ ಇದೆ, ಯಾಕೆಂದರೆ ಆ ಕ್ರಂಚಿನೆಸ್ ಗೊತ್ತಾಗ್ತಾ ಇದೆ. ಹೌದು. ಒಳ್ಳೆ ಟೇಸ್ಟ್. ಸೊ ಬೇಕಿದ್ರೆ ನಾವು ಇನ್ನೂ ಸ್ವಲ್ಪ ಅದಕ್ಕೆ ಮಸಾಲಾಸ್, ಚಾಟ್ ಮಸಾಲ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದಲ್ಲದೆ ನಾವು ಅದೇ ಕಾರ್ನ್, ಪನ್ನೀರ್ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಮಧ್ಯದಲ್ಲಿ ಮೆಲ್ಟೆಡ್ ಚೀಸ್, ಅದ್ರ ಜೊತೆಗೆ ಒಂಥರ ಸ್ಪೈಸಿ, ಮಧ್ಯದಲ್ಲಿ ಹಸಿಮೆಣಸು ಇದೆಲ್ಲ ಹಾಕಿದ್ರಿಂದ ಆ ಮಧ್ಯದಲ್ಲಿ ಒಂದು ಬೈಟ್ ಗ್ರೀನ್ ಚಿಲ್ಲಿದು ಅಸ್ಸಮ್, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಈವ್ನಿಂಗ್ಗೆ ಹೇಳಿ ಮಾಡಿಸಿದ್ದು ಎರಡೂ ಕೂಡ ತುಂಬ ಟೇಸ್ಟಿಯಾಗಿದೆ. ಐ ಲವ್ಡ್ ಇಟ್. ಸೊ ಒಳ್ಳೆ ಟೇಸ್ಟಿ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಪ್ರತಿ ಸಾರಿ ಬರುವಾಗಲೂ ಕೂಡ ಒಳ್ಳೆ ಇನ್ನೋವೇಟಿವ್ ರೆಸಿಪಿಯನ್ನು ನಮಗೆ ಹೇಳ್ಕೊಡ್ತಾನೆ ಇದ್ದೀರಿ. ಅದಕ್ಕೋಸ್ಕರ ಸಂತೋಷ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ವಾವ್. ಸೊ ಇಂಥ ಎಲ್ಲ ಒಂದು ಯಮಿ ಟೇಸ್ಟಿ ರೆಸಿಪಿ ಇದ್ರಂತೂ ಸೊ ಅದ್ರ ಒಳಗೆ ಡಿಕ್ಕಾಗಬೇಕು ಅಂತ ಆಸೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.